ಜನತಾ ಕರ್ಫ್ಯೂ ಇದ್ರೂ ಮದುವೆಗೆ ಒಪ್ಪಿಗೆ ಇದೆ. ಅದು ಷರತ್ತುಬದ್ಧ ಒಪ್ಪಿಗೆ. ಕೇವಲ 50 ಜನ ಸೇರಿ ಮದುವೆ ಮಾಡಬಹುದು ಅನ್ನುವಂತಹ ಅನುಮತಿ ಇದೆ. ಇದಕ್ಕೆ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಬೇಕೇ ಬೇಕು. ಆದರೆ ವಿಡಿಯೋಗ್ರಾಫರ್ಗಳು ಅಥವಾ ಫೋಟೋಗ್ರಾಫರ್ ತೆರಳಿದಾಗ ದಯವಿಟ್ಟು ಅವರು ಹೋಗೋ ವೇಳೆ ಬರುವ ವೇಳೆ ಪೊಲೀಸರು ರಿಯಾಯಿತಿ ನೀಡಿ ಎಂದು ಉಡುಪಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಧರ್ ಶೆಟ್ಟಿಗಾರ್ ಪೊಲೀಸರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮದುವೆಯ ಸೀಸನ್ ಮತ್ತು ಹಲವು ಮದುವೆಗಳು ಈಗಾಗಲೇ ಬುಕ್ ಆಗಿದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಆಗಿದೆ. ಕಳೆದ ಬಾರಿಯೂ ಲಾಕ್ಡೌನ್ನಿಂದ ಛಾಯಾಗ್ರಾಹಕರು ಸಂಕಷ್ಟಕ್ಕೀಡಾಗಿದ್ದರು. ರಾತ್ರಿಯ ನಿಗದಿತ ಕಾರ್ಯಕ್ರಮ ಮುಗಿಸಿ ಬರುವಾಗ ದಯವಿಟ್ಟು ಪೊಲೀಸರು ಛಾಯಾಗ್ರಾಹಕರಿಗೆ ತೊಂದರೆ ನೀಡಬೇಡಿ. ನಮ್ಮ ಸಂಸ್ಥೆ ನೀಡಿದ ಗುರುತು ಚೀಟಿಯನ್ನು ಪರಿಶೀಲಿಸಿ ಸಮಾರಂಭಕ್ಕೆ ತೆರಳಲು ಮತ್ತು ವಾಪಸ್ಸಾಗಲು ದಯವಿಟ್ಟು ಅನುಮತಿ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ರಾಜ್ಯದೆಲ್ಲೆಡೆ ಕೊರೋನಾ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ. ಉಡುಪಿ ಜಿಲ್ಲೆಯ ಅಧ್ಯಕ್ಷನಾಗಿ ಎಲ್ಲ ಸದಸ್ಯರ ಪರವಾಗಿ ನಾನು ಸರ್ಕಾರದಲ್ಲಿ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡುವುದನ್ನು ನಾವು ಸ್ವಾಗತಿಸುತ್ತೇವೆ. ಅದು ಅಗತ್ಯವಾಗಿ ಮಾಡಬೇಕಾಗಿರುವಂಥದ್ದು. ನಾವು ಸರ್ಕಾರದ ಪರವಾಗಿದ್ದೇವೆ. ಈ ಮದುವೆ ಸಮಾರಂಭ ಈ ಸೀಸನಲ್ಲಿ ಈ ಲಾಕ್ಡೌನ್ ಆಗಿರುವುದರಿಂದ ಬಹಳಷ್ಟು ಮದುವೆಗಳು ಈಗಾಗಲೇ ಬುಕ್ ಆಗಿವೆ. ಆ ಲಾಕ್ಡೌನ್ ಸಮಯದಲ್ಲಿ ನಮಗೆ ಛಾಯಾಗ್ರಾಹಕರಿಗೆ ಆ ಮದುವೆ ಸಮಾರಂಭದಲ್ಲಿ ಭಾಗವಹಿಸಲು ಹೋಗುವಾಗ ದಾರಿಯಲ್ಲಿ ಅಥವಾ ಬರುವಾಗ ದಾರಿಯಲ್ಲಿ ದಯವಿಟ್ಟು ಪೊಲೀಸರು ನಮ್ಮ ಸಂಘ ನೀಡಿದಂತಹ, ನಮ್ಮ ಅಸೋಸಿಯೇಷನ್ ನೀಡಿದಂತಹ ಗುರುತಿನ ಚೀಟಿಯನ್ನು ನೋಡಿಕೊಂಡು ಸಮಾರಂಭಕ್ಕೆ ತೆರಳಲು ಅವಕಾಶವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.